ಕೊರೋನಾದಿಂದ ಮೃತಪಟ್ಟಿರುವ ಶವಗಳ ಅಂತ್ಯ ಸಂಸ್ಕಾರವನ್ನು ನಡೆಸಲು ಸಂಬಂಧಿಕರಿಗೆ ಅಸಹಾಯಕತೆ ಎದುರಾದಾಗ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ನಿತ್ಯಾನಂದ ಒಳಕಾಡು ಅವರು ಕಾನೂನು ಪ್ರಕ್ರಿಯೆಗಳು ನಡೆದ ಬಳಿಕ ಪೊಲೀಸ್ ಇಲಾಖೆಯ ಪ್ರತಿನಿಧಿ ಹಾಗೂ ನಗರಸಭೆ ಪ್ರತಿನಿಧಿಗಳ ಸಮಕ್ಷಮದಲ್ಲಿ ಗೌರವಯುತವಾಗಿ ಅಂತ್ಯ ಸಂಸ್ಕಾರವನ್ನು ಬೀಡಿನಗುಡ್ಡೆ ಹಿಂದೂ ರುದ್ರಭೂಮಿಯಲ್ಲಿ ಶನಿವಾರ ನಡೆಸಿದರು. ಕಳೆದ ಮೇ 15ರಂದು ಕೋವಿಡ್ ಸೋಂಕಿನಿಂದ ಮೃತಪಟ್ಟಿರುವ 2 ಶವಗಳ ಅಂತ್ಯ ಸಂಸ್ಕಾರವನ್ನು ನಾಗರಿಕ ಸಮಿತಿ ನಡೆಸಿತು. ಸಮಾಜ ಸೇವಕ ಕೃಷ್ಣಮೂರ್ತಿ ಆಚಾರ್ಯ ಅವರ ಮಿತ್ರ ಬಳಗದ ಚರಣ್ ರಾಜ್ ಬಂಗೇರ, ಸೌರಭ್ ಬಳ್ಳಾಳ್, ಸಜನ್ ಶೆಟ್ಟಿ, ರಿಯಾನ್ ಗಣೇಶ್ ಏರಿಗಾರ್, ಯುವರಾಜ್ ಪುತ್ತೂರು, ಜಮೀರ್ ಭಾಗಿಯಾಗಿದ್ದರು. ಫ್ಲವರ್ ವಿಷ್ಣು ಉಡುಪಿ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ಸದಸ್ಯರು ಸಹಕರಿಸಿದರು. ದೇಶಕ್ಕೆ ಬಹಳಷ್ಟು ಮಾರಕವಾಗಿ ಉಲ್ಬಣಿಸಿದೆ. ಯಾಕೆಂತೇಳಿದರೆ ಈ ಇತ್ತೀಚೆಗೆ ಬೇರೆ ಜಿಲ್ಲೆಗಳಲ್ಲಿ ಮರಣಗಳ ಸಂಖ್ಯೆಗೆ ಆ್ಯಂಬ್ಯುಲೆನ್ಸುಗಳು ಅಥವಾ ಅದನ್ನು ದಹನ ಮಾಡಲು ಒಂದು ಕ್ಯೂ ನಿಲ್ಲುವಂಥ ಪದ್ಧತಿ ಬಂದಿದೆ. ಈಗ ನಮ್ಮ ಉಡುಪಿ ಜಿಲ್ಲೆಗೂ ಕೂಡ ಈ ಕಾಟವು ಬಂದಿದೆ. ಯಾಕೆಂತೇಳಿದರೆ ಇವತ್ತು ನಾವು ಕೊರೋನಾದ ವ್ಯಾಧಿಯಲ್ಲಿ ಏನು ಮರಣ ಹೊಂದಿದ್ದಾರೆ ಅವರ 2 ಶವವನ್ನು ಇವತ್ತು ನಮ್ಮ ಬೀಡಿನಗುಡ್ಡೆ ಶವಾಗಾರಕ್ಕೆ ಹೋಗಿ ದಹನವನ್ನು ಮಾಡಿದ್ದೇವೆ. ಯಾಕೆ ಅಂತೇಳಿದರೆ ಇವರು ನಾವು ಮನೆಯಲ್ಲಿ ಸತ್ತು ಯಾರೂ ಬರದೇ ಇಲ್ಲದ ಒಂದು ಪರಿಸ್ಥಿತಿ ಇದ್ದ ಕಾರಣ ನಾವು ಅವರನ್ನು ಒಳ್ಳೆಯ ರೀತಿ ನಮ್ಮ ಏನು ಸಂಸ್ಕೃತಿ ಪ್ರಕಾರ ನಾವು ಅದನ್ನು ಇವತ್ತು ದಹನ ಮಾಡಿದ್ದೇವೆ. ಕಳೆದ ವಾರದಲ್ಲಿ ಈ ಸರೋಜಾ ಎಂಬ ಟೀಚರ್ ಅವರ ಮರಣ ಹೊಂದಿದ ಕೂಡ ನಾವು ಅದನ್ನು ಬೀಡಿನಗುಡ್ಡೆ ಶವಾಗಾರದಲ್ಲಿ ನಾವು ಅದನ್ನು ದಹನ ಮಾಡಿದ್ದೇವೆ. ಇವಾಗ ಇತ್ತೀಚೆಗೆ ಜನರು ಎಚ್ಚೆತ್ತುಕೊಳ್ಳಬೇಕಾಗುವಂಥ ದಿವಸ ಬಂದಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಬಹಳಷ್ಟು ಜನರು ಸಾಯುವಂಥ ಒಂದು ಮರಣವನ್ನು ಹೊಂದುವಂಥ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ಸರ್ಕಾರದ ಏನು ನಿಯಮ ಇದೆ ಅದನ್ನು ಪಾಲನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇದರಲ್ಲಿ ಹೆಚ್ಚು